ಯೆಹೋವನೇ, ನಾನು ನಿನ್ನ ನೇಮಗಳನ್ನು ಎಂದಿಗೂ ಮರೆಯುವುದಿಲ್ಲ. ಅವುಗಳಿಂದಲೇ ನನ್ನನ್ನು ಬದುಕಿಸಿದ್ದೀ. ಭಾನುವಾರ 14 ಜನವರಿ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಆಮೋಸನ ಪ್ರವಾದನ ಗ್ರಂಥ 9ನೇ ಅಧ್ಯಾಯದ 15ನೇ ವಚನ. ನಾನು ಅವರನ್ನು ಸ್ವದೇಶದಲ್ಲಿ ನೆಲೆಗೊಳಿಸುವೆನು, ಅವರಿಗೆ ನಾನು ದಯಪಾಲಿಸಿದ ಸೀಮೆಯೊಳಗಿಂದ ಇನ್ನು ಮುಂದೆ ಯಾರು ಅವರನ್ನು ಕಿತ್ತು ಹಾಕರು. ಇದು ನಿನ್ನ ದೇವರಾದ ಯೆಹೋವನ ನುಡಿ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರು ಸ್ಥಾಪಿಸುವಾಗ, ನೆಲೆಗೊಳಿಸುವಾಗ ಯಾರೂ ತನ್ನ ಜನರನ್ನು ಆ ಸ್ಥಿತಿಯಿಂದ, ಸ್ಥಳದಿಂದ ಕಿತ್ತು ಹಾಕಲು ಸಾಧ್ಯವೇ ಇಲ್ಲ. ಇದು ದೇವರ ಮಾತು. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದೇವರು ನೆಲೆಗೊಳಿಸುವಾಗ. ಕರ್ತನಲ್ಲಿ ಪ್ರಿಯರೇ, ದೇವರು ಪ್ರವಾದಿಯಾದಂಥ ಆಮೋಸನ ಮೂಲಕವಾಗಿ ಇಸ್ರಾಯೇಲ್ ಜನಾಂಗವನ್ನು, ಅಂದರೆ ಉತ್ತರ ಭಾಗದಲ್ಲಿರ್ತಕ್ಕಂಥ ಇಸ್ರಾಯೇಲ್ ಜನಾಂಗವನ್ನು ಎಚ್ಚರಿಸುತ್ತಾ ಅವರ ಜೀವನವು ಪಾಪದಿಂದ ತುಂಬಿತ್ತು ಎಂಬುದಾಗಿ, ಅವರು ಎಲ್ಲಾ ವಿಚಾರದಲ್ಲೂ ದೇವರನ್ನು ಆರಾಧಿಸುವಂಥವರಾಗಿಯೂ ದೇವರನ್ನು ನಂಬುವಂಥವರಾಗಿಯೂ ಅನೇಕ ಆಚಾರ ಪದ್ಧತಿಗಳನ್ನು ಮಾಡುವಂಥವರಾಗಿದ್ದರೂ ದೇವರು ಅವರಿಗೆ ಹೇಳುವಂಥ ಮಾತೇನೆಂದರೆ, ನೀವು ಮಾಡುವಂಥ ಪದ್ಧತಿ, ಆಚಾರ, ವಿಚಾರಗಳು ನಿಮ್ಮಲ್ಲಿ ನ್ಯಾಯ ಇಲ್ಲದೆ ಹೋದಾಗ, ನಿಮ್ಮಲ್ಲಿ ಇತರರನ್ನು, ಅಂದರೆ ಬಡವರನ್ನು, ಬಲಹೀನರನ್ನು ನೀವು ತುಳಿಯುವಾಗ, ಸುಳಿದುಕೊಳ್ಳುವಾಗ ಅದು ದೇವರಿಗೆ ವಿರುದ್ಧವಾದಂಥ ಕಾರ್ಯವಾಗಿದೆ. ನ್ಯಾಯವನ್ನು ದೇವರು ಅಪೇಕ್ಷಿಸುವಂತವನಾಗಿದ್ದಾನೆ. ನೀತಿ ಧರ್ಮಗಳನ್ನು ಆಚರಿಸಬೇಕೆಂಬುದಾಗಿ ದೇವರು ಕೋರುವಂತವನಾಗಿದ್ದಾನೆ. ಇಂಥ ಜನರು ಎಲ್ಲ ವಿಚಾರದಲ್ಲಿ, ದೇವರ ಆರಾಧನೆಗಳಲ್ಲೂ, ಆಲಯದಲ್ಲಿಯೂ, ಎಲ್ಲ ಅವರ ಪದ್ಧತಿ ವಿಚಾರಗಳಲ್ಲಿಯೂ ಅವರು ಅನುಸರಿಸುತ್ತಿದ್ದರೂ ನ್ಯಾಯ ಇಲ್ಲದೆ ಹೋದಾಗ ದೇವರು ಅದನ್ನು ಸ್ವೀಕರಿಸುವಂತವನಲ್ಲ. ಅನ್ಯಾಯ, ದಬ್ಬಾಳಿಕೆ, ಸುಲಕೊಳ್ಳುವುದು ಇವೆಲ್ಲ ದೇವರಿಗೆ ಅಸಹ್ಯವಾದಂಥ ಕಾರ್ಯಗಳಾಗಿವೆ. ದೇವರು ನ್ಯಾಯವನ್ನು ಅಪೇಕ್ಷಿಸುವಂತವನಾಗಿದ್ದಾನೆ. ಧರ್ಮದಲ್ಲಿ ಕಾರ್ಯಗಳು ಮಾಡಬೇಕೆಂಬುದಾಗಿ ಅಪೇಕ್ಷಿಸುವಂತವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ದೇವರು ಅಪೇಕ್ಷಿಸುವಂಥದ್ದನ್ನು ಮಾಡುವುದಾದರೆ, ದೇವರ ಕಡೆಗೆ ತಿರುಗಿಕೊಳ್ಳುವುದಾದರೆ, ನ್ಯಾಯವನ್ನು ಆಚರಿಸುವುದಾದರೆ ದೇವರು ಅವರನ್ನು ಪುನಃಸ್ಥಾಪಿಸ್ತಾನೆ ಎಂಬುದಾಗಿ ವಾಗ್ದಾನ ಮಾಡುವಂತವನಾಗಿದ್ದಾನೆ. ದೇವರು ಸ್ಥಾಪಿಸುವಾಗ, ದೇವರು ನೆಲೆಗೊಳಿಸುವಾಗ ಯಾವ ರೀತಿಯಲ್ಲೂ ಯಾವ ವ್ಯಕ್ತಿ, ಯಾವ ಶಕ್ತಿಯಾಗಲಿ ಅವರನ್ನು ಆ ಸ್ಥಳದಿಂದ ಕಿತ್ತು ಹಾಕಲಿಕ್ಕೆ ಸಾಧ್ಯವೇ ಇಲ್ಲ. ದೇವರು ನೆಲೆಗೊಳಿಸುವಾಗ ನಾವು ನಿರಂತರವಾಗಿ, ಸ್ಥಿರವಾಗಿ ನಿಲ್ಲುವಂತವರಾಗುತ್ತೇವೆ. ಇದಕ್ಕೋಸ್ಕರವಾಗಿ ದೇವರೇ ನಮ್ಮನ್ನು ನೆಲೆಗೊಳಿಸಲಿ, ದೇವರೇ ನಮ್ಮನ್ನು ಸ್ಥಾಪಿಸಲಿ ಎಂಬುದಾಗಿ ಒಳ್ಳೆಯದನ್ನು ಮಾಡುತ್ತಾ, ದೇವರ ಕಡೆಗೆ ತಿರುಗಿ ನೋಡುತ್ತಾ, ದೇವರನ್ನು ನಂಬುತ್ತಾ ಮುಂದೆ ಸಾಗೋಣ. ಕರ್ತನೇ, ದಯಾಮಯ ಸ್ವಾಮಿಯೇ, ನೀನು ನಮ್ಮನ್ನು ನೆಲೆಗೊಳಿಸು, ನಾವು ನಿನ್ನನ್ನು ಮೆಚ್ಚಿಸುವ ಹಾಗೆ ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ, ಆಮೆನ್.